ಪ್ರೀತಿಯ ಪ್ರಜ್ಞಾವಂತ ನಾಗರಿಕ ಬಂಧುಗಳೇ, ಹೇಳಲು ಬಂದ ವಿಷಯ ನಮಗೆಲ್ಲರಿಗೂ ಗೊತ್ತೇ ಇದೆ. ಭವ್ಯ ಭುವಿಯಲ್ಲಿ ರೌದ್ರ ನರ್ತನ ಮಾಡುತ್ತಿರುವ ವಿಶ್ವವನ್ನೇ ತೆಪ್ಪಗೆ ಕೂರಿಸಿ ಸಾಮ್ರಾಜ್ಯ ಆಳುವ ಕೊರೋನಾ ವೈರಸ್ ಬಗ್ಗೆ. ಸ್ನೇಹಿತರೆ, ಈ ವೈರಸ್ ಬಂದು 2 ತಿಂಗಳುಗಳು ಕಳೆದು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜೀವಗಳನ್ನ ಬಲಿ ತೆಗೆದುಕೊಂಡು ಬಿಟ್ಟಿದೆ. ಸುಮಾರು 12 ಲಕ್ಷ ಮಂದಿಯ ದೇಹಕ್ಕೆ ಸೇರಿ ಜೀವದೊಂದಿಗೆ ಆಟವಾಡ್ತಾ ಇದೆ. ನಾವು ಇದುವರೆಗೆ ತುಂಬಾ ತಮಾಷೆಯಾಗಿ ತೆಗೆದುಕೊಂಡಿರಬಹುದು. ಯೋಚಿಸಿ ಸ್ನೇಹಿತರೆ, ಇಟಲಿ ದೇಶದಲ್ಲಿ ಮಹಾಮಾರಿ ಕೊರೋನಾದ ಮಹಾನರ್ತನದಿಂದ ನಲುಗಿ ಇಡೀ ದೇಶವೇ ಸರ್ವನಾಶವಾಗುವ ಸ್ಥಿತಿಗೆ ತಲುಪಿದೆ. ಇಟಲಿ ಸರ್ಕಾರದ ಹಿಡಿತಕ್ಕೂ ಸಿಗದ ರೀತಿಯಲ್ಲಿ ಕೊರೋನಾದ ಅಟ್ಟಹಾಸ ಮೆರೆಯುತ್ತಿದೆ. ಇಟಲಿ ಸರ್ಕಾರವು ದೇಶದ ಜನತೆಯಲ್ಲಿ ಕ್ಷಮೆ ಯಾಚಿಸಿದೆ. ಈ ಇಟಲಿ ಜನತೆಯೊಂದಿಗೆ ಕೊರೋನಾದ ನಿಯಂತ್ರಣ ನಮ್ಮಿಂದ ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ನಾವು ನಮ್ಮ ಪ್ರಯತ್ನವನ್ನ ಇಲ್ಲಿಗೆ ನಿಲ್ಲಿಸುತ್ತೇವೆ. ಬದುಕುಳಿದವರನ್ನ ಚೆನ್ನಾಗಿ ನೋಡಿಕೊಳ್ಳುತ್ತೇವೆ. ಉಳಿಯದವರೆಲ್ಲರೂ ನಮ್ಮನ್ನ ಕ್ಷಮಿಸಿ ಎಂದು ಇಟಲಿ ಸರ್ಕಾರವು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಬಿಟ್ಟಿದೆ. ಇನ್ನು ಭಾರತಕ್ಕೆ ಕೊರೋನಾ 3ನೇ ಹಂತ ತಲುಪಿದೆ ಅನ್ನುವ ಸುದ್ದಿ ನಮಗೆಲ್ಲರಿಗೂ ಸಿಕ್ಕಿರಬಹುದು. ಯೋಚನೆ ಮಾಡಿ ಸ್ನೇಹಿತರೆ, ಭಾರತಕ್ಕೆ ಒಮ್ಮೆ ಕೊರೋನಾ ಮಹಾಮಾರಿ 3ನೇ ಹಂತಕ್ಕೆ ಕಾಲಿಟ್ಟರೆ ನಿಯಂತ್ರಣ ಮಾಡುವುದು ಅಸಾಧ್ಯ. ಯಾಕಂದರೆ ಕನಿಷ್ಠ ವೈದ್ಯಕೀಯ ವ್ಯವಸ್ಥೆ, ಜನಸಂಖ್ಯೆ ಹಾಗೂ ಸ್ವಚ್ಛತೆ. ಅದಕ್ಕಾಗಿ ನಾವು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳುವುದು ಅನಿವಾರ್ಯ. ನಾವು ಮಾಡಬೇಕಾದದ್ದು ಬಹಳ ಸಣ್ಣ ಕಾರ್ಯ. ಈ ಸಣ್ಣ ಕಾರ್ಯದಿಂದ ಮಹಾಕ್ರೌರ್ಯವೊಂದು ತಪ್ಪಿಸಬಹುದು. ಅದೇನೆಂದ್ರೆ, ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಹೇಳಿದ ಹಾಗೆ ಲಾಕ್ಡೌನ್ಗೆ ಸಂಪೂರ್ಣ ಬೆಂಬಲ ನೀಡಿ ಮನೆಯಲ್ಲೇ ಇರುವುದು, ಅನಗತ್ಯವಾಗಿ ಹೊರಗೆ ಹೋಗದೆ ಇರುವುದು ಹಾಗೂ ಸ್ವಚ್ಛತೆಯನ್ನ ಕಾಪಾಡುವುದು. ಮನೆಯಿಂದ ಅನಾವಶ್ಯಕವಾಗಿ ಹೊರಬರದಿರೋಣ. ಸರ್ಕಾರದ ಆದೇಶವನ್ನ ಪಾಲಿಸೋಣ. ಮನೆಯಲ್ಲೇ ಇದ್ದು ದೇಶ ಸೇವೆಯನ್ನ ಮಾಡೋಣ. ಭವ್ಯ ಭಾರತದ ನವ್ಯ ಜವಾನರಾಗೋಣ. ನಾನೊಬ್ಬ ಭವ್ಯ ಭಾರತದ ಹೆಮ್ಮೆಯ ಪ್ರಜೆ ಎಂದು ಹೆಮ್ಮೆಯಿಂದ ಹೇಳೋಣ ಎಂದು ಹೇಳುತ್ತಾ ಕಡೆಯದಾಗಿ ಒಂದು ಮಾತು: ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ.